ಅಲಾವುದ್ದೀನ್ ಸವಾಯ ಅವರ ಹೊಸ ಒಂದು ಬ್ರಾಂಚ್ ಇವತ್ತು ತೊಕ್ಕೋಟ್ ಪಕ್ಕದಲ್ಲಿ ನಾವೆಲ್ಲರೂ ಪ್ರಮುಖ ವ್ಯಕ್ತಿಗಳ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ. ಮಂಗಳೂರಿನ ವಾಣಿಜ್ಯ ವಲಯದಲ್ಲಿ ಬೆಳೆಯುತ್ತಾ ಇರುವ ತೊಕ್ಕೋಟು ಪಕ್ಕದಲ್ಲಿ ಕರ್ನಾಟಕದಾದ್ಯಂತ ಕೇರಳದಲ್ಲಿ 50ರಷ್ಟು ಆಹಾರ ವಲಯದಲ್ಲಿ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಇರುವ ಅಲಾವುದ್ದೀನ್ ಸವಾಯ ಅವರ ಹೊಸ ಒಂದು ಬ್ರಾಂಚ್ ಇವತ್ತು ತೊಕ್ಕೋಟ್ ಪಕ್ಕದಲ್ಲಿ ನಾವೆಲ್ಲರೂ ಪ್ರಮುಖ ವ್ಯಕ್ತಿಗಳ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ. ಉದ್ಘಾಟನೆ ಮಾಡಿ ನಾನು ಕೂಡ ರುಚಿಕರವಾದ ಬಹಳ ಒಳ್ಳೆಯ ರೀತಿಯ ಸವಾಯ ಸಭೆಯಲ್ಲಿ ಕೂಡ ನನಗೂ ಕೂಡ ಅವಕಾಶ ಸಿಕ್ಕಿದೆ. ನೀವೆಲ್ಲರೂ ಒಮ್ಮೆ ಭೇಟಿ ಕೊಡಿ. ಬಹಳ ಒಳ್ಳೆ ರೀತಿಯಲ್ಲಿ ಮಿತವಾದ ದರದಲ್ಲಿ ರುಚಿಕರವಾದ ಈ ಒಂದು ವ್ಯತ್ಯಸ್ತವಾದ ಆಹಾರವನ್ನು ಸವಿಯಲು ನೀವೆಲ್ಲರೂ ಅಲಾವುದ್ದೀನ್ ಸವಾಯಕ್ಕೆ ಭೇಟಿ ಕೊಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಶುಭವಾಗಲಿ, ಎಲ್ಲ ರೀತಿಯ ಶುಭಗಳನ್ನು ಕೋರ್ತಾ ಇದ್ದೀನಿ. തൊക്കോട്ടിന് സമീപം ഡിമാർട്ടിൻ്റെ അടുത്ത് അലാവുദ്ദീൻ സവായ ഇന്ന് ഞങ്ങളെല്ലാവരും ചേർന്നതിൻ്റെ ഉദ്ഘാടനം നിർവഹിച്ചു. കേരളത്തിലും കർണാടകത്തിലും 50ഓളം ബ്രാഞ്ചുകളുള്ള ഈ മേഖലയിൽ ജനപ്രിയ സ്ഥാപനമാണ്. ഉദ്ഘാടന ശേഷം ഞങ്ങളെല്ലാവരും ഭക്ഷണം കഴിച്ചു. ഏറ്റവും മിതമായ നിരക്കിൽ രുചികരമായ മനോഹരമായ ആസ്വദിക്കുന്ന അലാവുദ്ദീൻ സവായിലേക്ക് ഒന്ന് സന്ദർശിക്കുക. തീർച്ചയായും നിങ്ങൾക്ക് പുതിയ അനുഭവം ഉണ്ടാകും. എല്ലാവിധ വിജയാശംസകൾ നേരും. അസ്സലാമു അലൈക്കും വറഹ്മത്തുള്ളാഹി. ಅಲಾವುದ್ದೀನ್ ಫಾಸ್ಟ್ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಈಗಾಗಲೇ ಉದ್ಘಾಟನೆಗೊಂಡಿದೆ. ಈಗಿನ ಕಾಲದಲ್ಲಿ ನಮ್ಮ ಯಂಗ್ಸ್ಟರ್ ಮತ್ತು ನಮ್ಮ ಸಮುದಾಯವು ಎಲ್ಲರೂ ಕೂಡ ಫಾಸ್ಟ್ ಫುಡ್ಡನ್ನೇ ಅವಲಂಬಿತರಾಗಿದ್ದಾರೆ. ಆದ್ದರಿಂದ ಕೇರಳ ಮತ್ತು ಕರ್ನಾಟಕದ ಗಡಿ ಪ್ರದೇಶ ತೊಕ್ಕೋಟು ಎಂಬ ಹೈವೇಯಲ್ಲಿ ಈ ಹೋಟೆಲ್ ಉದ್ಯಮ ಪ್ರಾರಂಭಿಸುವುದು ತುಂಬ ಸಂತೋಷದ ವಿಷಯ. ಅಲ್ಹಮ್ದುಲಿಲ್ಲಾ ಈ ಆಸುಪಾಸಿನ ಎಲ್ಲ ಗ್ರಾಹಕರು ಇಲ್ಲಿ ಬಂದು ತಮ್ಮ ಈ ಹೋಟೆಲ್ನ ಉತ್ತಮವಾದ ಆಹಾರದ ಸವಿಯನ್ನು ಪಡೆಯಿರಿ ಎಂದು ಆಶಿಸುತ್ತಾ ಸರ್ವಶಕ್ತನಾದ ಅಲ್ಲಾಹನು ಈ ಉದ್ಯಮಕ್ಕೆ ಬರಕತ್ತು ನೀಡಲಿ. ಇನ್ನೂ ಹಲವಾರು ಬ್ರಾಂಚ್ಗಳನ್ನು ಓಪನ್ ಮಾಡಲಿಕ್ಕೆ ತೆರಳಲಿಕ್ಕೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲ ವಿಧದ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ನಮ್ಮ ಈ ಹೊಸ ಒಂದು ಸಂಭ್ರಮ ಇಲ್ಲಿ ಡಿಮಾರ್ಟ್ನ ಹತ್ತಿರ ಅಲಾವುದ್ದೀನ್ ಸವಾಯ ಇವಾಗ ನಮ್ಮ ತೊಕ್ಕೋಟಲ್ಲಿ ಸಹ ಬಂದಿದೆ. ಇವರ ಫುಡ್ ಅಂದರೆ ಈ ಶವಾಯ ಅಂದರೆ ಇವತ್ತು 39 ಔಟ್ಲೆಟ್ ಇದೆ. ಶವಾಯ ಬರೋದು ಇದೇ ಫಸ್ಟ್ ಟೈಮ್ ಇರೋದು. ಎಲ್ಲ ಶವರ್ಮಾ ಇರೋದು. ಇದು ಬಹಳಷ್ಟು ಟೇಸ್ಟಿ ಆದಂಥ ಒಂದು ಚಿಕನ್ ಆಗಿದೆ. ನೀವು ಬಂದು ಇದನ್ನು ನೀವು ಟೇಸ್ಟ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅಷ್ಟೊಂದು ಸಿಹಿಯಾದಂತಹ ಒಂದು ಚಿಕನು. ನೀವು ಬನ್ನಿ, ನೋಡಿ,